ತುಳು ಭಾಷೆಯ ಮಕ್ಕಳು ಸೇರಿ ಆಚರಿಸೋದೇ ಈ ನಾಡ ಹಬ್ಬ. ಬೇರೆ ಬೇರೆ ಊರುಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ದಸರಾ ಆಚರಿಸಲ್ಪಡ್ತಾ ಇದ್ರೆ, ನಮ್ಮ ತುಳುನಾಡಿನಲ್ಲಿ ಮಾರ್ನಮಿ ಅಂದಾಕ್ಷಣ ಅದು ನವರಾತ್ರಿ ದಸರಾ ಸಂಭ್ರಮ. ಅದು ಭಕ್ತಿ ಭಾವದ ಪುಳಕ. ಭಾಷೆಗೆ ಮಡಿವಂತಿಕೆ ಬೇಕೆನ್ನುವ ನನ್ನ ವಾದ ಇಲ್ಲ. ಭಾಷೆಗೆ ನಾವು ಎಷ್ಟು ಆದ್ಯತೆ ನೀಡುತ್ತೇವೆ ಅನ್ನೋದು ಮುಖ್ಯ. ಪಂಚದ್ರಾವಿಡ ಭಾಷೆಗಳಲ್ಲಿ ಒಂದು ನಮ್ಮ ತುಳು ಭಾಷೆ. ಆದ್ರೆ ಕಡಿಮೆ ಸಂಖ್ಯೆಯಲ್ಲಿ ಮಾತನಾಡುವವರು ಇದ್ರು, ಅದರಲ್ಲಿ ಪಾಂಡಿತ್ಯ ಹೊಂದಿರುವವರು ಅಷ್ಟೇ ಸಂಖ್ಯೆಯಲ್ಲಿದ್ದಾರೆ. ಇಂದು ನಮ್ಮ ಕುಡ್ಲಾ ವಾಹಿನಿ ಸಾವಿರಾರು ಕಲಾವಿದರ ಪ್ರದರ್ಶನಕ್ಕೆ ಅವಕಾಶವನ್ನ ನೀಡಿದೆ. ಈ ಮೂಲಕ ತುಳು ಭಾಷಾ ಕಲಾವಿದರ ಪುನರುತ್ಥಾನದ ಕಾಲ ಇದಾಗಿದೆ ಅಂತ ಮಾಜಿ ಸಚಿವ ರಮಣತ ರೈ ಹೇಳಿದ್ದಾರೆ. ಅವರು ನಮ್ಮ ಕುಡ್ಲಾ ವಾಹಿನಿಯ 10 ದಿನಗಳ ಸಾಂಸ್ಕೃತಿಕ ಕಾರ್ಯಕ್ರಮಗಳ 5ನೇ ದಿನದ ದಸರಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ್ರು. ಕುದ್ರೋಳಿ ನವರಾತ್ರಿ ಉತ್ಸವವೆಂದ್ರೆ ಅದು ನಮ್ಮ ಕುಡ್ಲಾ ಉತ್ಸವ. ನಮ್ಮ ಕುಡ್ಲಾ ಅಂದಾಕ್ಷಣ ಅದು ನಮ್ಮ ಕುಡ್ಲಾ ವಾಹಿನಿಯ ಉತ್ಸವ ಅಂತ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ ಸರ್ ಅಭಿಪ್ರಾಯಪಟ್ಟರು. ಹೋಟೆಲ್ ಉದ್ಯಮಿ ಅಡ್ಯಾರ್ ಪುರುಷೋತ್ತಮ ಭಂಡಾರಿ, ಬಿಎನ್ಐಯ ಸಪೋರ್ಟ್ ಡೈರೆಕ್ಟರ್ ಮಹೇಶ್ ಕಾಮತ್, ಯುವ ಉದ್ಯಮಿ ಸಂಶುದ್ದೀನ್ ಮೊಹಮ್ಮದ್, ನಮ್ಮ ಕುಡ್ಲಾ ಸಂಸ್ಥೆ ನಿರ್ದೇಶಕಿ ಸೌಮ್ಯ ಎಲ್ ಕರ್ಕೇರ, ಲೀಲಾಕ್ಷ್ಮಿ ಕರ್ಕೇರ ವೇದಿಕೆಯಲ್ಲಿದ್ದರು. ಕುಮಾರಿ ಮಯೂರಿ ಪ್ರಾರ್ಥಿಸಿದ್ರು. ಕದ್ರಿ ನವನೀತ್ ಶೆಟ್ಟಿ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ನಮ್ಮ ಕುಡ್ಲಾ ವಾಹಿನಿ ಖಂಡಿತವಾದ ಮೆಚ್ಚೊಡಾಯನಂಚಿನ ಕೆಲಸ. ಇನಿ ಸಾವಿರಾರು ಕಲಾವಿದನ್ನು ಈರ್ನ ಅಂತರಾತ್ಮದ ಈ ಒಂದೆಲ್ಲ ರಂಗಸ್ಥಳಟ್ಟು ಅಂತರಾತ್ಮದ ರಂಗಸ್ಥಳ ಆ ಅಂತರಾತ್ಮ ರಂಗಸ್ಥಳಟ್ಟು ಅಕ್ಕಳನ್ನು ಒಟ್ಟು ಸೇರಿಸೋದು ಅಕ್ಕಳಿಗೆಲ್ಲ ಒಂದು ಅವಕಾಶ ಕಲ್ಪಿಸೋನು ಅವು ಭಾರಿ ಮಲ್ಲ ಸಾಧನೆ. ಅಕ್ಕಳಿಗೆ ಏತು ಇರು ಸಂಭಾವನೆ ಕೊಡ್ತಾರೆ, ಕುಡೊಂಜಿ ಅವೊಂಜಿ ಅಕ್ಕಳಿಗೆ ಏತು ಬಹುಮಾನ ಕೊಡ್ತಾರೆ, ಮಾನ್ಯತೆ ಕೊಡ್ತಾರೆ, ಅಕ್ಕಳಿಗೆ ಎಂಚಿನ ಮಾತ ಮಲ್ತಾರೆ ಬನ್ನೋ ವಿಷಯ ಇತ್ತು. ಆನುವಂಶಿಕವಾದ ಪರಂಪರಾಗತವಾದ ನಮ್ಮ ಮಾರ್ನಮಿದ ಒಂಜಿ ವೈಭವದ ಕೂಟಗು ಅಕ್ಕಳಿಗೆಲ್ಲ ಒಂಜಿ ಅವಕಾಶ ಉಂಡು ಪಂದು ನಿಖಿಲ್ ಈ ಒಂಜಿ ವಾಹಿನಿದ ಮೂಲಕ ನಿಖಿಲ್ ತೋಜ್ಪಾದ ಕೊರಿಯಾರು ನಿಕ್ಲೆಗೆ ದೇವರೆಡ್ಡ ಮಲ್ಪಡು ಪಂಡ ಪಾತ್ರೆಯನ್ನು ಕೂಡ ಯಾನಿ ಈ ಸಂದರ್ಭ ಪಂಡ್ರೆ ಅಪೇಕ್ಷೆ ಮಲ್ಪ. ಕುದ್ರೋಳಿದ ಅಪ್ಪೆನ ಮಟ್ಟಿಲ್ಡ್ ನಡಪುನಂಚುತ್ತಿನ ಕಾರ್ಯಕ್ರಮ ಅಪ್ಪೆ ಉಳ್ಳಾಲ್ತಿಗ ಆಪುನಂಚುತ್ತನ ಸೇವೆ, ಗೋಕರ್ಣನಾಥಗ ಆಪುನಂಚುತ್ತನ ಸೇವೆ ಒಂದೇನು ವಾವ ಒರುಟು ಕೊರುಡು ಯಾನೊಂದೇ ನಮ್ಮ ಕುಡ್ಲನ ಮೊರನಿಡ್ದಿಂಚ ನಾನು ತುವೊಂದುಳ್ಳೆ ಭಾರಿ ಪೊರ್ಲುಡು ಓಲ್ಲ ರಸಭಂಗ ಆವಂದೆನಲ್ಕ ಅವಿನ ಎತ್ತವನಂಚುತ್ತಿನ ಚಾತುರ್ಪುಡಿ ಎತ್ತ ಒಂದುಳ್ಳೇರು ಇನ್ನಿತ ದಿನ ಭಾರಿ ಪೊರ್ಲುಡು ವಾ ಚಾವಡಿಡು 9 ದಿನದ ಉತ್ಸವದ ಸಾವಿರ ಕಲಾವಿದರು ತನ್ನ ಗೆಜ್ಜೆ ಕಟ್ಟದ ನಲ್ತಿನಂಚಿತ್ತಿನ ಅಂಗನೊಡೆ ಇನ್ನಿತ ದಿನ 5ನೇ ದಿನ ಪಂಚಮಂ ಕಾರ್ಯಸಿದ್ಧಿ. ಈ ಕಾರ್ಯಸಿದ್ಧಿ ಆಯಿನಂಚಿತ್ತಿನ ಈ ಚಾವಡಿಡೆ ಒಂಜಿ ಪೊರ್ಲ ನುಡಿತೋರಣದೊಟ್ಟಿಗೆ ಒಂಜಿ ಸಭೆಲೇಸು ಮಲ್ಪೊಡು ಪಣಪುನಂಚಿತ್ತಿನ ಬಾರಿ ಪೊರ್ಲದ ಅಂಗ. ವಾಟ್ ವಿ ಕಮ್ ಟು ನೋ ದಟ್ ಡ್ಯೂರಿಂಗ್ ದಶರಾ ಟೈಮ್ ದ ವಿಕ್ಟ್ರಿ ಆಫ್ ಗುಡ್ against the will, over the will, evil things. And that was the Dashara time, whenever this Dashara vacation comes, we used to go to Basti garden there, and that tiger dance people, they used to, the painting, all those stuff, and we used to dance, we used to make a artificial or that cartoon box to our cap head and used to dance with them. And also remember, when these people, they also used to come to our house, I still remember those people even used to catch the feet of my mother, and they take the blessing. And that was the culture. And when we come over the period of time now, this time I remember one interesting story. My friend Varun Hegde, Madhu Shetty and Kirtan Alike, they had a tiger dance program, even though there was a certain restriction from the administration for the permission purpose. But still they conducted this tiger dance in such a way by wearing mask. All the protocols has been followed, which is set by administration. During this pandemic time. So this transit, these are the amazing things. And once again I wish and I pray to Almighty that harmonious atmosphere once again to come. And also I thank Leelaksha sir, Soumya ma'am, who gave me this opportunity to keep few words in front of you.